ಮಲೈಕಾ ಹೋಮ್ ಅಪ್ಲಯನ್ಸ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಮತ್ತು ಸಂತೋಷ್ ರೈಸ್. ವೀಕ್ಷಕರೇ, ನಿಮಗೆ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಸಮಗ್ರ ಪರಿಸ್ಥಿತಿ, ನೆರೆ ಹಾವಳಿಯಿಂದ ತತ್ತರಿಸುತ್ತಿರುವ ಜನ ಮತ್ತು ಯಾವ ರೀತಿಯಲ್ಲಿ ರೈಲ್ವೆ ಸಂಪರ್ಕ ಕಡಿತಗೊಂಡಿರುವಂಥದ್ದು ಮತ್ತು ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ ಕೊಟ್ಟಿರುವಂಥದ್ದು ಮತ್ತು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ನಿಮ್ಮ ಗಮನವನ್ನು ಸೆಳೀತಾ ಇದ್ವಿ. ಈಗ ಒಂದು ಕಡೆಯಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಿ ಮೋದಿಯವರು ರಾಷ್ಟ್ರವನ್ನು ಉದ್ದೇಶಿಸಿಕೊಂಡು ಮಾತಾಡ್ತಾ ಇದ್ದಾರೆ. ಕಾಶ್ಮೀರದ ಬಗ್ಗೆ ತಮ್ಮ ಕನಸುಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಕಾಶ್ಮೀರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮಾಡಬೇಕಾಗಿರುವಂಥ ಕಾರ್ಯಗಳ ಬಗ್ಗೆ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗ ನಾವು ಒಂದಿಷ್ಟು ಯುವಕರು ಯುವತಿಯರು ತಯಾರಾಗಿ ನಿಂತಿದ್ದಾರೆ. ನಮ್ಮ ಟಿವಿಯ ವಾರ್ತಾ ವಿಭಾಗದ ವರದಿಗಾರರಾಗಿರುವಂಥ ಮಹಂತೇಶ್ ಅವರು ಆ ಯುವಕ ಯುವತಿಯರೊಟ್ಟಿಗೆ ಯುವ ಜನಾಂಗದೊಟ್ಟಿಗೆ ಮಾತನಾಡುವಂಥ ಕೆಲಸವನ್ನು ಮಾಡ್ತಾರೆ. ಬನ್ನಿ ನೇರವಾಗಿ ಆ ಕ್ಲಿಪ್ಪಿಂಗ್ ಅನ್ನು ನೋಡೋಣ. ಯಾವ ರೀತಿಯಲ್ಲಿ ಅವರು ರಾಜಕೀಯದ ಬಗ್ಗೆ ತಮ್ಮ ಕನಸುಗಳನ್ನು ಹಂಚಿಕೊಳ್ತಾ ಇದ್ದಾರೆ ನಮ್ಮ ವರದಿಗಾರರೊಂದಿಗೆ. ಅವರ ಕನಸುಗಳೇನು, ಅವರ ಮನದಾಳದ ಇಂಗಿತ ಏನು, ಮೋದಿಯವರ ಕನಸುಗಳು ಅಥವಾ ರಾಜ್ಯ ರಾಜಕೀಯದ ಮುಂದಿನ ಭವಿಷ್ಯದ ಬಗ್ಗೆ ಯುವಕ ಯುವತಿಯರು ಏನು ಹೇಳ್ತಾರೆ, ನೇರವಾಗಿ ನಮ್ಮ ವರದಿಗಾರರಾಗಿರುವಂಥ ಮಹಂತೇಶ್ ಅವರ ಹತ್ರ ಹೋಗೋಣ. ನಮಸ್ಕಾರ ವೀಕ್ಷಕರೇ. ಮೈತ್ರಿ ಸರ್ಕಾರ ಬಿದ್ದಿದೆ. BJP ಸರ್ಕಾರ ಮತ್ತೆ ದಕ್ಷಿಣ ಭಾರತದಲ್ಲಿ ತನ್ನ ಛಾಪನ್ನು ಮೂಡಿಸಿದೆ. ಈ ಮೂಲಕ 4ನೇ ಬಾರಿ BS ಯಡಿಯೂರಪ್ಪನವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇದೊಂದು ಇತಿಹಾಸವೇ ಅಂತ ಹೇಳ್ಬೋದು. ಯಾಕಂದರೆ ಯಾವ ಒಬ್ಬ CM ಕೂಡ 4 ಸಲ CM ಆದಂತಹ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಇತಿಹಾಸ. ಆದರೆ ಈ ಹಿಂದೆ 3 ಸಲ ಅಧಿಕಾರ ಮಾಡಿದಂಥ ಯಡಿಯೂರಪ್ಪನವರು 1 ಸಲ ವಿಶ್ವಾಸಮತ ಸಾಬೀತುಪಡಿಸಲಿಕ್ಕೆ ಆಗಲಿಲ್ಲ. ಮೈತ್ರಿ ಸರ್ಕಾರ ಏನು BJP ಮತ್ತು JDS ಇದ್ದಾಗಲೂ ಕೂಡ 1 ಸಲ 7 ದಿನ ಅಧಿಕಾರವನ್ನು ನಡೆಸಿ ಮತ್ತೊಂದು ಸಾರಿ ಗೆದ್ದು 38 ದಿನಗಳ ಕಾಲ ಅಧಿಕಾರವನ್ನು ನಡೆಸಿದರು. ಆದರೆ ಕಳೆದ 14 ತಿಂಗಳಿಂದ ಏನು ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿತ್ತು, ಆಗಿನ ಯೋಜನೆಗಳು ಹೇಗಿತ್ತು, ಮತ್ತು ಇನ್ನು ಹೊಸದಾಗಿ ಏನು BJP ಸರ್ಕಾರ ಬಂದಿದೆ, ಇದನ್ನು ಹೇಗೆ ಇವರು ಕೊಂಡು ಹೋಗ್ತಾರೆ, ಈಗಾಗಲೇ ಜನರೆಲ್ಲ ಮಾತಾಡ್ತಿದ್ದಾರೆ. ಯಾಕಂದರೆ ಬರೀ ರೆಸಾರ್ಟ್ ರಾಜಕಾರಣ ಆಗಿರಬಹುದು, ಮತ್ತು ಆಪರೇಷನ್ ಕಮಲ ಆಗಿರಬಹುದು, ಇಂಥವುಗಳಲ್ಲೇ ಇದುವರೆಗೂ ಕಾಲ ಕಳೆದರು. ಇನ್ನು ಮುಂದಾದರೂ ಒಳ್ಳೆಯ ಯೋಜನೆಗಳನ್ನೇನಾದರೂ ಜಾರಿಗೆ ತರ್ತಾರಾ, ಎಲ್ಲ ಪಕ್ಷದವರು ಹೊಂದ್ಕೊಂಡು ಹೋಗ್ತಾರಾ ಎಂಬುದರ ಕುರಿತಾಗಿ ನಾವಿವತ್ತು ವಿಶ್ವವಿದ್ಯಾನಿಲಯ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳೊಂದಿಗಿದ್ದೇವೆ. ಆ ವಿದ್ಯಾರ್ಥಿಗಳ ಏನು ಆಶಾಭಾವನೆ ಇದೆ, ಅವರು ಏನನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಮೊದಲಿಗೆ ಕೇಳೋಣ. BJP ಸರ್ಕಾರ ಬಂದಿದೆ. ಇದುವರೆಗೂ ಮೈತ್ರಿ ಸರ್ಕಾರನೇ ಇತ್ತು. ಮೈತ್ರಿ ಸರ್ಕಾರಕ್ಕೂ ಮತ್ತು ಈ BJP ಸರ್ಕಾರದ ನಡುವಿನ ಏನು ವ್ಯತ್ಯಾಸ ಇದೆ? ಯಾಕೆ ಮೈತ್ರಿ ಸರ್ಕಾರ ಬೀಳಲಿಕ್ಕೆ ಕಾರಣ ಏನು? ಮೊದಲನೇದಾಗಿ ಮೈತ್ರಿ ಸರ್ಕಾರ ಏನು ವಿಶ್ವಾಸಮತ ಯಾಚನೆಯನ್ನು ಮಾಡಲಿಕ್ಕಿತ್ತು. ವಿಶ್ವಾಸಮತ ಯಾಚನೆಯಲ್ಲಿ ಅವರು ಸಾಬೀತುಪಡಿಸಿದ್ದಂಥದ್ದು ಕೇವಲ 99 ವಿಶ್ವಾಸಮತ ಯಾಚನೆಯನ್ನು ಮಾಡಿ BJP ಸರ್ಕಾರ 105 ಶಾಸಕರ ಒಮ್ಮತದೊಂದಿಗೆ BJP ಸರ್ಕಾರ ಆಡಳಿತಕ್ಕೆ ಬಂದಿದೆ. ಏನು ಶನಿವಾರ ಸಂಜೆ 6:33 ಸುಮಾರಿಗೆ ಏನು BJP ಮುಖಂಡ BJPಯ ಅಧ್ಯಕ್ಷರಾಗಿರುವಂಥ BS ಯಡಿಯೂರಪ್ಪರವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನು ಮುಂದೆ ಏನು ಕರ್ನಾಟಕದಲ್ಲಿ ನಾವು BJPಯ ಆಡಳಿತವನ್ನು ನೋಡಲಿಕ್ಕೆ ಸಿಗ್ತದೆ. ಯಾಕಂತ ಹೇಳಿದರೆ ಮೈತ್ರಿ ಸರ್ಕಾರ ತಮ್ಮ ವಿಶ್ವಾಸಮತ ಯಾಚನೆಯಲ್ಲಿ ಹಿಂದೆ ಬಿದ್ದು BJP ಸರ್ಕಾರ ಆಡಳಿತಕ್ಕೆ ಬಂದಿದೆ. ಮೊದಲನೇದಾಗಿ BJP ಸರ್ಕಾರ ಆಡಳಿತಕ್ಕೆ ಬಂದು ನಮ್ಮ ಕರ್ನಾಟಕಕ್ಕೆ ಏನು ಒಳ್ಳೆಯ ಆಡಳಿತವನ್ನು ಕೊಡ್ತದೆ ಎನ್ನುವಂಥ ಜನರ ನಿರೀಕ್ಷೆ ಏನಿದೆ, ಅದನ್ನು BJP ಸರ್ಕಾರ ಹುಸಿ ಮಾಡ್ತದೋ ಅಥವಾ ತಮ್ಮ ಏನು ವಿಶ್ವಾಸವನ್ನು ಉಳಿಸಿಕೊಳ್ತದೆ ಎನ್ನುವಂಥ ಮುಂದಿನ ದಿನಗಳಲ್ಲಿ ನಮಗೆ ತಿಳಿದು ಬರ್ತದೆ. ಮೈತ್ರಿ ಸರ್ಕಾರದಲ್ಲಿ ಹಲವಾರು ಯೋಜನೆಗಳನ್ನ ಕೆಲವೊಂದಿಷ್ಟು ಜಾರಿಗೆ ತಂದರು. ಆ ಸರ್ಕಾರ ಬೇಕಿತ್ತಂತ ನಿಮ್ಗೇನಾದರೂ ಅನಿಸುತ್ತಾ? ಇಲ್ಲ ಸರ್, ಖಂಡಿತ ಅನಿಸ್ತಿಲ್ಲ. ಯಾಕಂದರೆ ಮೈತ್ರಿ ಸರ್ಕಾರದಲ್ಲಿ ಒಂದು ಒಗ್ಗಟ್ಟಿರಲಿಲ್ಲ. ಆಮೇಲೆ ಏನಂದರೆ ಸಾಲ ಮುಕ್ತ ಮಾಡ್ತೇವೆ ಅಂತ, ಸಾಲವನ್ನು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ರು, ಅದು ಕೂಡ ಸಮರ್ಪಕವಾಗಿ ಆಗಲಿಲ್ಲ. ಆಮೇಲೆ ಜಾಸ್ತಿ ನಾವು TV ಆಗಿರೋ ಪತ್ರಿಕೆಗಳಲ್ಲಿ ಕಂಡದ್ದು ಮೈತ್ರಿ ಸರ್ಕಾರದ ಅಭಿವೃದ್ಧಿಯನ್ನು ಬಿಟ್ಟು ಅಲ್ಲಿ ಗಲಾಟೆ, ಒಳಜಗಳ ಇದನ್ನೇ ಕಂಡದ್ದು. ಸೊ ಇನ್ನು BJP ಬರ್ತದೆ, ಅದಂದರೆ ಮೈತ್ರಿ ಅಲ್ಲ, ಒಂದೇ ಪಕ್ಷ. ಸೊ BJP ಪಕ್ಷದವರು ಏನಾದರೂ ಅಭಿವೃದ್ಧಿ ಮಾಡ್ಬೋದು ಅಂತ ಒಂದು ಆಶಾಭಾವನೆ ಇದೆ. ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ಅದರಿಂದ ತುಂಬ ಲಾಭ ಆಗಬೇಕು. ಏನಂದರೆ ಬಸ್ ಪಾಸ್ ದರ ಕಡಿತಗೊಳ್ಬೇಕು. ಆನಂತರ ಲ್ಯಾಪ್ಟಾಪ್ ಎಲ್ಲ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ತುಂಬ ಉಪಯೋಗ ಇದೆ, ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತೀವಿ ಸರ್. ಕುಮಾರಸ್ವಾಮಿ ಬಗ್ಗೆ ಏನು ಹೇಳೋದಂದರೆ, ತುಂಬ ವರ್ಷ ಆದಮೇಲೆ ಅಧಿಕಾರಕ್ಕೆ ಬಂದಿದ್ದರು. ಆನಂತರ ಕುಮಾರಸ್ವಾಮಿ ಅವರು ಏನಂದರೆ ಒಬ್ಬ ಒಳ್ಳೆಯ ಆಡಳಿತಗಾರನೇ ಹೌದು. ಆದರೆ ಮೈತ್ರಿ ಪಕ್ಷದಿಂದ ಏನಾಯಿತು ಅಂದರೆ ಅವರ ಮೇಲೆ ಒತ್ತಡಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು. ಅದರಿಂದ ಅವರ ಒಂದು ಮನಸ್ಥಿತಿ ಹಾಳಾಗಿ ನಂತರ ಅವರ ಸಿದ್ದರಾಮಯ್ಯ ಇರ್ಬೋದು, ಇವರಿರ್ಬೋದು ಕುಮಾರಸ್ವಾಮಿ ಅವರು, ಅವರ ನಡುವೆ ಭಿನ್ನಾಭಿಪ್ರಾಯಗಳಿದ್ದು, ಆದ್ದರಿಂದ ಮೈತ್ರಿ ಸರ್ಕಾರ ನೆಲ ಕಚ್ಚಿತು ಅಂತ ನಮ್ಮ ಭಾವನೆ.
ಯಡಿಯೂರಪ್ಪನವ್ರ ಬಗ್ಗೆ ಏನು ಹೇಳ್ತೀರಿ? 4ನೇ ಬಾರಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇನ್ನು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯವನ್ನು ನೀಡಬೇಕಾಗಿ ಈ ಮೂಲಕ ನಾನು ತಿಳಿಸ್ತೇನೆ. ಓಕೆ, ಈಗ ಡೆಂಗ್ಯೂ ಎಲ್ಲ ಬಂದಿದೆ ಎಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆಯೂ ಬಂದಿದೆ. ಈ ಡೆಂಗ್ಯೂ ಬಂದಿದೆ, ಆದರೆ ಜನಪ್ರತಿನಿಧಿಗಳು ಇಲ್ಲಿ ಇಲ್ಲ ಅನ್ನುವ ಒಂದು ಆರೋಪ ಇದೆ. ಹೌದು. ಈಗ BJP ಸರ್ಕಾರ ಆಡಳಿತದಲ್ಲಿ ವಿಶ್ವಾಸಮತ ಯಾಚನೆ ಏನು ನಿನ್ನೆ ಸೋಮವಾರ ವಿಶ್ವಾಸಮತ ಯಾಚನೆ ಮಾಡಲಿಕ್ಕಿತ್ತು. ಎಲ್ಲ BJPಯವರು ಅಲ್ಲಿ ಹಾಜರಿದ್ದು ತಮ್ಮ ಏನು ವಿಶ್ವಾಸಮತವನ್ನು ತಮ್ಮ ಒಂದು ಶಾಸಕರು ಎಲ್ಲವನ್ನು ಸಾಬೀತುಪಡಿಸಲಿಕ್ಕಿತ್ತು. ಹಾಗಾಗಿ ಎಲ್ಲ ಶಾಸಕರು ದಕ್ಷಿಣ ಕನ್ನಡದ ಅಂದರೆ 4 ಕ್ಷೇತ್ರಗಳು ಏನಿದೆ 4 ಕ್ಷೇತ್ರದಲ್ಲಿ BJP ಗೆದ್ದಿದೆ. ಹಾಗಾಗಿ ಎಲ್ಲ BJPಯ ಅಂದರೆ ದಕ್ಷಿಣ ಕನ್ನಡದ ಎಲ್ಲ ಶಾಸಕರು ಸಹ ಈಗ ಬೆಂಗಳೂರಿನ ವಿಧಾನಸೌಧದಲ್ಲಿ ಇದ್ದಾರೆ. ಅಂದರೆ ಅವರು ತಮ್ಮ ಪಕ್ಷವನ್ನು ಉಳಿಸಿಕೊಳ್ಳಿಕ್ಕೆ ವಿಶ್ವಾಸಮತವನ್ನು ಸಾಬೀತುಪಡಿಸಲೇಬೇಕಾಗಿದೆ. ಹಾಗಾಗಿ ಎಲ್ಲ ಶಾಸಕರು ಸಹ ವಿಧಾನಸಭೆಗೆ ಹಾಜರಾಗಿದ್ದಾರೆ. ಅವರು ಮುಂದೆ ಬಂದು ನಮ್ಮ ಏನು ದಕ್ಷಿಣ ಕನ್ನಡದ ತಮ್ಮ ಯಾವುದು ಕ್ಷೇತ್ರದಿಂದ ಏನು ಗೆದ್ದಿದ್ದಾರೆ ಆ ಕ್ಷೇತ್ರಕ್ಕೆ ಮತ್ತೆ BJP ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಅಂದರೆ ಇಷ್ಟು ದಿನ ಮೈತ್ರಿ ಸರ್ಕಾರ ಆಡಳಿತದಲ್ಲಿದ್ದಾಗ ಅವರು ಏನಂತ ಹೇಳಿದ್ರೆ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕಾಂಗ್ರೆಸ್ಸಿನ ಮುಲಾಜಿಗೆ ಬಿದ್ದಿದ್ರು ಅಂತ ಹೇಳಿದ್ರೆ ಅವರು ಯಾವುದೇ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ಸಿನ ಅನುಮತಿಯನ್ನು ಅವರು ಪಡಿಬೇಕಾಗಿತ್ತು. ಆದರೆ ಈಗ BJPಯ ಒಂದು ಆಡಳಿತಕ್ಕೆ ಬಂದಿದೆ. BS ಯಡಿಯೂರಪ್ಪರವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇವರು ಯಾವುದೇ ರೀತಿಯ ಮುಲಾಜಿಲ್ಲದೆ ಅಂತೇಳಿದ್ರೆ ತಮ್ಮ ಪಕ್ಷದ ಪರವಾಗಿ BJP ಒಂದೇ ಪಕ್ಷ ಇನ್ನೇನು ನಿರ್ಣಯ ಕೈಗೊಳ್ಳಲಿದೆ ಅಂತೇಳಿ ನಮ್ಮ ಏನು ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಿದೆ ಹೇಳಿಕ್ಕಾಗ್ತದೆ. ಮತ್ತು ಅವರು ಯಾವುದೇ ರೀತಿಯ ಮುಲಾಜಿಲ್ಲದೆ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಮತ್ತು BJP ಸರ್ಕಾರ ಮುಂದೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ಆಡಳಿತ ನಡೆಸಿಕೊಡ್ತದೆ. ಮತ್ತು ದಕ್ಷಿಣ ಕನ್ನಡದ ಏನು 4 ಜನ ಶಾಸಕರಿದ್ದಾರೆ ಅವರು ಸಹ BJPಗೆ ತಮ್ಮ ಶಾಸಕಾಂಗ ಏನು ಸಭೆಗಳಲ್ಲಿ ದಕ್ಷಿಣ ಕನ್ನಡದ ಕುಂದುಕೊರತೆಗಳು ಅನ್ನ ವಿವರಣೆ ಮಾಡ್ತಾರೆ. ಹಾಗೆ ದಕ್ಷಿಣ ಕನ್ನಡದಲ್ಲಿ ಹೀಗೆ ಮುಖ್ಯವಾಗಿ ಕಂಡಿರುವಂಥ ಸಮಸ್ಯೆಗಳಲ್ಲಿ ಡೆಂಗ್ಯೂ ಜ್ವರ ಮುಖ್ಯವಾದಂಥದ್ದು. ಈ ಡೆಂಗ್ಯೂ ಕುರಿತು ನಮ್ಮ ದಕ್ಷಿಣ ಕನ್ನಡದ 4 ಜನ ಶಾಸಕರೇನಿದ್ದಾರೆ ಇವರು ಒಂದು ಏನಂತ ಹೇಳಿದ್ರೆ ಡೆಂಗು ಮುಕ್ತ ನಾವು ಜಿಲ್ಲೆಯನ್ನಾಗಿ ಮಾಡ್ತೇವೆ ಅನ್ನುವಂಥ ಶ್ರಮವನ್ನು BJPಯವರು ಕೈಗೊಂಡಿದ್ದಾರೆ. ಅದಕ್ಕೆ ಬೇಕಾಗಿ ಎಲ್ಲ ಪ್ರಭತ್ ಬೇರಿಗಳನ್ನು ಮತ್ತು ಅದಕ್ಕೆ ಬೇಕಾದ ಎಲ್ಲ ರೀತಿಯ ಜಾಥಾಗಳನ್ನು ನಡೆಸ್ತಿದ್ದಾರೆ ಮತ್ತು ಎಲ್ಲರಿಗೆ ಎಚ್ಚರಿಕೆಗಳನ್ನು ಮೂಡಿಸ್ತಿದ್ದಾರೆ. ಏನು ಡೆಂಗು ಮುಕ್ತ ಮಾಡಲಿಕ್ಕೆ ದಿನಾಲು ಪತ್ರಿಕೆಗಳಲ್ಲಾಗಿರ್ಬೋದು ಮತ್ತು ಇನ್ನಿತರ ಸಾಮಾಜಿಕ ಜಾಲತಾಣಗಳ ಮೂಲಕ ನಮ್ಮ BJP ಸರ್ಕಾರ ಉತ್ತಮ ರೀತಿಯಾದ ಜಾಗೃತಿಯನ್ನು ಮೂಡಿಸ್ತಾ ಇದೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರಾಜಕಾರಣಿಗಳಲ್ಲಿ ಸಭ್ಯತೆ ಇಲ್ಲ, ಹೌದು, ಅದರ ಬಗ್ಗೆ ಏನು ಹೇಳ್ತೀರಿ? ಇಂದಿನ ದಿನಗಳಲ್ಲಿ ಹೇಳುವುದಾದರೆ ಹೆಚ್ಚಿನ ರಾಜಕಾರಣರು ತಮ್ಮ ಲಯವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಮೊದಲಾದರೂ ಸ್ವಲ್ಪ ಒಂದು ತಮ್ಮ ಅಧಿಕಾರವನ್ನು ಸರಿಯಾಗಿ ಮಾಡ್ತಿದ್ರು, ಅಧಿಕಾರದೆಲ್ಲ ಕೆಲಸವನ್ನೆಲ್ಲ ಸರಿಯಾಗಿ ಮಾಡ್ತಿದ್ರು. ಆದರೆ ಇಂದು ಹಣದ ಆಸೆಗೆ ಬಿದ್ದು ಇಂದಿನ ರಾಜಕಾರಣರು ತಮ್ಮ ಅಧಿಕಾರವನ್ನು ಉಪಯೋಗಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಇತ್ತು. ಆದರೆ ಮುಖ್ಯವಾಗಿ ಆಪರೇಷನ್ ಕಮಲದ ಮೂಲಕವೇ ಈ ಸರ್ಕಾರ ಬಿದ್ದಿದೆ ಅಂತ ಅಭಿಪ್ರಾಯ ಇದೆ. ಇದರ ಕುರಿತಾಗಿ ನೀವೇನು ಹೇಳ್ತೀರಿ? ನನ್ನ ಅಭಿಪ್ರಾಯದಲ್ಲಿ ಇದೊಂದು ರೀತಿಯಲ್ಲಿ ಸರಿ. ಯಾಕೆ ಅಂತ ಹೇಳಿದರೆ ಈ ಸರ್ಕಾರ ರಚಿಸುವಾಗ ಯಾರು ಶಕ್ತರಿದ್ದಾರೆ ಅಂಥವರಿಗೆ ಕೊಡಬೇಕೇ ಹೊರತು ಈ ಆಪರೇಷನ್ ಕಮಲದ ಹೆಸರಲ್ಲಿ ಕೊಡಲಿಕ್ಕೆ ಹೋದದ್ದು ಒಂದು ರೀತಿಯ ತಪ್ಪಾದ ವಿಚಾರ. ಯಾಕೆಂತ ಹೇಳಿದರೆ ಕೇಂದ್ರದಲ್ಲಿ ಆಡಳಿತ ಒಳ್ಳೆಯದಿರ್ಬೋದು, ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಅದೇ ಶೈಲಿಯ ಆಡಳಿತವನ್ನು ಮಾಡಬೇಕು ಅಂತೇಳಿ ಇಲ್ಲ. ಸೊ ಹಾಗಾಗಿ ಇದೊಂದು ರೀತಿಯಾಗಿ ಹೇಳಬೇಕಿದ್ರೆ ಒಂದು ರೀತಿಯ ಡಿಫೆಕ್ಟ್ ಅಂತೇಳಿ ಹೇಳ್ಬೋದು. ಈ ಸಲ ಒಂದು ರೀತಿಯ ಅಡ್ಡ ಪರಿಣಾಮ ಬೀರಿದೆ. ಹಾಗಾಗಿ ಯಾವುದೇ ಇದೊಂದು ಏನು ಹೇಳುವುದು, ಈ ರೀತಿಯ ರಾಜಕಾರಣ ಸರಿ ಇಲ್ಲ ಅಂತ ಹೇಳ್ಬೋದು. ಈಗ ಸಾಲ ಮನ್ನಾ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸಾಲ ಮನ್ನಾ ಆಗ್ತಾನೆ ಇದೆ ರೈತರಿಗೆ ಕೂಡ. ಆದರೆ ಅದು ಎಷ್ಟರ ಮಟ್ಟಿಗೆ ಪೂರಕ ಆಗ್ತದೆ, ಅದರ ಬಗ್ಗೆ ಏನು ಹೇಳ್ತೀರಿ? ನನ್ನ ಇದರಲ್ಲಿ ಹೇಳ್ಬೇಕಂದ್ರೆ ರೈತರಿಗೆ ಇವರು ಕುಮಾರಸ್ವಾಮಿ ಮಾಡಿದ್ದು ಅದು ಈ ಸಲ ರೈತರಿಗೆ ಏನೂ ಆಗಲಿಲ್ಲ ಅಂತ ಕಾಣುತ್ತದೆ. ಆದರೆ ಈ ಸಲ BJP ಇದು ಪಕ್ಷದವರು ಬಂದ ಕಾರಣ ಈ ಸಲದ್ದು ಬಜೆಟ್ ಮಂಡನೆ ಮಾಡುವಾಗ ರೈತರಿಗೆ ಸಾಲ ಮನ್ನಾ ಮಾಡ್ಬೋದು ಅಂತ ಅನ್ನಿಸ್ತದೆ. ಆದರೂ ಸೆಂಟ್ರಲಲ್ಲಿ ಮಾಡಿದ ಕಾರಣ ರೈತರಿಗೆ ಒಳ್ಳೆಯ ಸುಲಭ ಮಂಡನೆಯನ್ನು ಮಾಡಿದ್ದಾರೆ.
ಆದರೆ ಈ ಸ್ಟೇಟಲ್ಲಿ ಸಹ ಈ ಸಲ ಬಜೆಟ್ ಮಂಡನೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸಾಲ ಮನ್ನಾದ ಬಗ್ಗೆ ನೀವು ಈಗಷ್ಟೇ ಹೇಳಿದರೆ, ಆದರೆ ದಕ್ಷಿಣ ಕನ್ನಡದಲ್ಲಿ ಪ್ರಮುಖವಾಗಿ ವಾಣಿಜ್ಯ ಒಂದು ಏನೋ ಒಂದು ಇದು ಅಂದರೆ ಕೆಲಸ ಅಂದರೆ ಅದೊಂದು ಕುಲಕಸುಬಾಗಿ ಬಿಟ್ಟಿದೆ ಮೀನುಗಾರರಿಗೆ ಯಾವ ರೀತಿಯಾದಂತಹ ಈ ಸಾಲ ಮನ್ನಾದಂಥ ಯೋಜನೆಗಳಿದೆ ಅಲ್ವಾ, ಅದೇ ರೀತಿ ಮೀನುಗಾರರಿಗೂ ಬೇಕಾ? ಮೀನುಗಾರಿಕೆ ಅವರಿಗೇನು ಬೇಕಂತ ನಾನು ಹೇಳೋದು. ಅಂದರೆ ಅವರಿಗೆ ತುಂಬ ಕಷ್ಟದಿಂದ ಅವರು ಬರೋದು, ಕೆಲವು ಜನಾಂಗದವರು ಎಲ್ಲ ತುಂಬ ಕಷ್ಟದಿಂದ ಬರೋದ ಕಾರಣ ಅವರಿಗೆ ಸಾಲ ಮಾಡಬೇಕು, ಮೀನುಗಾರಿಕೆಗೆ ಒಂದು ಫೋಕಸ್ ಆಗಿ ಇಡಬೇಕಂತ ಹೇಳೋದು ಬಜೆಟಲ್ಲಿ. ಭ್ರಷ್ಟಾಚಾರ ಮತ್ತು ರಾಜಕಾರಣ ಇದರ ಕುರಿತಾಗಿ ಏನು ಹೇಳ್ತೀರಿ? ಪ್ರತಿಯೊಬ್ಬ ಭಾರತೀಯನ ಕನಸು ಏನಂದರೆ ಭಾರತ ಭ್ರಷ್ಟಾಚಾರ ಮುಕ್ತ ಆಗಬೇಕು ಅಂತ. ಆದರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ನಮಗೆ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಸಿಗ್ತಾ ಇಲ್ಲ. ಹಾಗಾಗಿ ಭ್ರಷ್ಟಾಚಾರ ಮುಕ್ತ ಸರ್ಕಾರ ನಮಗೆ ಬೇಕು ಅಂದರೆ ನಾವು ಯುವಜನತೆ ಅದರಲ್ಲಿ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿ ವಹಿಸಬೇಕು. ರಾಜಕೀಯ ಅಂದರೆ ರಾವಣ, ಜಾರಸಂಧ, ಕೀಚಕ ಅಂತ ಅಂದ್ಕೊಂಡಿರುವ ಈ ಒಂದು ಸಮಾಜದಲ್ಲಿ ರಾಜಕೀಯದ ಬಗ್ಗೆ ಒಂದು ಹೊಸ ವಾತಾವರಣ ನಾವು ಸೃಷ್ಟಿ ಮಾಡಬೇಕು. ಯುವಜನತೆ ಅದರಲ್ಲಿ ಆಸಕ್ತಿ ವಹಿಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಬಂದಿರುವ ಸರ್ಕಾರನೂ ಅಷ್ಟೇ, ಬರೀ ರಾಜಕೀಯದತ್ತನೇ ರಾಜಕೀಯ ಮಾಡೋದು, ರೆಸಾರ್ಟ್ ರಾಜಕಾರಣ, ಆಪರೇಷನ್ ಕಮಲ ಇದರತ್ತನೇ ಗಮನ ಕೊಡೋ ಬದಲು ವಿದ್ಯಾರ್ಥಿಗಳ ಬಗ್ಗೆ ಅಥವಾ ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿಗಳ ಯೋಗಕ್ಷೇಮದ ಬಗ್ಗೆನೇ ಬಯಸೋದು. ಅದೇ ರೀತಿ ಇಡೀ ನಾಡಿನ ಜನತೆಯ ಬಗ್ಗೆ ಯೋಚಿಸಲಿ ಅಂತ ಬಯಸ್ತೇನೆ. ಬರೀ ಅವರ ದುಡ್ಡು ಮಾಡಿಕೊಂಡು ಅವರು ಮೆರೆಯೋ ಬದಲು ಇಡೀ ನಾಡಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ಈಗ ಎಲ್ಲ ಜನ ಮಾತಾಡ್ತಾರೆ ಜೈಲಿಗೆ ಹೋಗಿ ಬಂದವರಿಗೆ ಅಧಿಕಾರವನ್ನು ಕೊಡ್ತಾರೆ ಅಂತ, ಅದರ ಬಗ್ಗೆ ಏನು ಹೇಳ್ತೀರಿ ನೀವು? ಜೈಲಿಗೆ ಹೋಗಿ ಬಂದವರಿಗೆ ಅಧಿಕಾರ ಕೊಡಬೇಕು ಕೊಡಬಾರ್ದು ಅಂತ ಏನಿಲ್ಲ, ಕೊಡ್ಬೋದು, ಕೊಡದೆ ಇರ್ಬೋದು. ಆದರೆ ಅವರು ಜೈಲಿಗೆ ಹೋಗಿ ಬಂದಿರ್ತಾರೆ ತಪ್ಪು ಮಾಡಿ, ಅವರಿಗೇನಾರು ಅಧಿಕಾರ ಕೊಟ್ಟರೆ ಅವರೇ ತಪ್ಪು ಮಾಡಿರ್ತಾರೆ, ಇನ್ನು ಉಳಿದವರನ್ನು ಹೇಗೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ಈ ಕರ್ನಾಟಕ ರಾಜ್ಯದಲ್ಲಿರುವ ಜನರಿಗೆ ಹೇಗೆ ನೋಡ್ಕೊಳ್ತಾರೆ ಅನ್ನೋದೇ ಒಂದು ಪ್ರಶ್ನೆ ಆಗಿರ್ತದೆ. ಅದರ ಬದಲು ಯುವ ಜನತೆಗೆ ಕೂಡ ಒಂದು ಚಾನ್ಸ್ ಕೊಡ್ಬೋದು. ಅಂದರೆ ಸರ್ಕಾರದಲ್ಲಿ ಅವರಿಗೂ ಎಲೆಕ್ಷನ್ ಇತ್ತು ವಿನ್ನಾಗಿ ಅವರಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅಂದರೆ ಓಲ್ಡ್ ಅವರನ್ನೇ ಕೊಡಬೇಕಂತಿಲ್ಲ, ಯುವ ಜನತೆಗೆ ಕೂಡ ಒಂದು ಚಾನ್ಸ್ ಕೊಡಲಿ. BJP ಸರ್ಕಾರಕ್ಕೂ ಮತ್ತು ಹಿಂದಿನ ನಿಮ್ಮ ಮೈತ್ರಿ ಸರ್ಕಾರಕ್ಕೂ ವ್ಯತ್ಯಾಸಗಳೇನು, ಯಾವುದು ಬೆಟರ್ ಅಂತ ನಿಮ್ಗೆ ಅನಿಸುತ್ತೆ? BJP ಸರ್ಕಾರ ಮತ್ತು ಮೈತ್ರಿ ಸರ್ಕಾರಕ್ಕೂ ತುಂಬ ವ್ಯತ್ಯಾಸ ಇದೆ, ವ್ಯತ್ಯಾಸ ಇಲ್ಲ ಅಂತೇನು ಹೇಳೋದಿಲ್ಲ. ಅಂದರೆ BJP ಸರ್ಕಾರದವರು ಮೈತ್ರಿ ಸರ್ಕಾರವನ್ನು ಕೆಡಗಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಅಂದರೆ ಆಪರೇಷನ್ ಕಮಲ ಇರ್ಬೋದು. ಅಂದರೆ ಈ ಮೈತ್ರಿ ಸರ್ಕಾರದ ಸಚಿವರನ್ನು ಶಾಸಕರನ್ನು ಕರ್ಕೊಂಡೋಗಿ ಮುಂಬೈಯಲ್ಲಿ ಇಟ್ಟಿದ್ದು, ಮತ್ತು ಅವರು ಮಾಡಿದ್ದೆಲ್ಲ ಮಾಡಿ ಏನು ಗೊತ್ತಿಲ್ಲದಾಗೆ ಕೂತ್ಕೊಂಡು ಇದ್ದಾರೆ. ಇದಕ್ಕೆ ಸಾಥು ತುಂಬ ಜನ ಸಹ ಕೊಟ್ಟಿದ್ದಾರೆ. BJP ಅವರಿಗೆ ಅಂದರೆ ಆಪರೇಷನ್ ಕಮಲ ಮಾಡಲಿಕ್ಕೆ ಕಾಂಗ್ರೆಸ್ ಅವರು ಕೆಲವರು ಜನ ಸಪೋರ್ಟ್ ಕೊಟ್ಟಿದ್ದಾರೆ, ಮೀಡಿಯಾದವರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ, ಕೊಡಲಿಲ್ಲ ಅಂತ ಹೇಳಿದಿಲ್ಲ. ಅಂದರೆ ಒಂದು ಒಳ್ಳೆಯ ಸರ್ಕಾರ ಮುಂದೆ ನಡೆಸ್ತಾ ಇತ್ತು. ಅವರು ಆಪರೇಷನ್ ಕಮಲ ಮಾಡೋಕ್ಕಿಂತ ಈ ಮೈತ್ರಿ ಸರ್ಕಾರಕ್ಕೆ ಸ್ವಲ್ಪ ಬೆಂಬಲ ಕೊಟ್ಟಿದ್ದರೆ ಅವರು ಒಂಥರ ಈಗ ಸರ್ಕಾರ ಒಳ್ಳೆಯದಾಗಿರಲಿ, 5 ವರ್ಷ ಚೆನ್ನಾಗಿ ನಡೀಲಿ ಅಂತ ಏನು ಸಾಥ್ ಕೊಟ್ಟಿದ್ದರೆ ಒಂದು ಒಳ್ಳೆಯದಲ್ಲಿ ಹೋಗ್ತಿತ್ತೇನೆ, ಅಭಿವೃದ್ಧಿನ ಬಯಸ್ಬೋದು. ಅದರ ಬದಲು ಈ 1 ವರ್ಷದಲ್ಲಿ ನೋಡ್ತಾನೆ ಇದ್ದೇವೆ, 14 ತಿಂಗಳಲ್ಲಿ ಈ ಮೈತ್ರಿ ಸರ್ಕಾರನ ಕೆಳಗೆ ಹಾಕಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಈಗ ಹಾಸ್ಟೆಲ್ ಸಮಸ್ಯೆ ಬಗ್ಗೆ ಕೂಡ ತೀವ್ರವಾಗಿ ಕೇಳಿ ಬರ್ತದೆ, ವಿದ್ಯಾರ್ಥಿಗಳಿಗೆ ಬೇಗ ಹಾಸ್ಟೆಲ್ ಸಿಗೋದಿಲ್ಲ, ಮತ್ತು ಕಾಲೇಜೆಲ್ಲ ಸ್ಟಾರ್ಟ್ ಆದಮೇಲೆ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಇವಾಗ ಹಾಸ್ಟೆಲ್ ಅಂತ ಇರೋದೇ ವಿದ್ಯಾರ್ಥಿ ವಸತಿ ನಿಲಯ ಅಂತ ಇರೋದೇ ದೂರದಿಂದ ಬರೋ ಮಕ್ಕಳಿಗೆ ಕಷ್ಟ ಆಗ್ತದೆ ಅಂತ. ಅಂದರೆ ಇವಾಗ ಡೈಲಿ ಬಸ್ ಚಾರ್ಜ್ ಕೊಡೋ ಅಷ್ಟು ಕೆಪಾಸಿಟಿ ಇಲ್ಲದ ಫ್ಯಾಮಿಲಿ ಹಾಸ್ಟೆಲ್ಗೆ ಅಪ್ಲೈ ಮಾಡುತ್ತೆ. ಹಾಸ್ಟೆಲ್ ಅಂತ ಇರೋದೇ ಬಡ ಕುಟುಂಬದ ಮಕ್ಕಳಿಗೆ ಸ್ಟೇ ಮಾಡಿ ಕಾಲೇಜಿಗೆ ಬರೋಕ್ಕಂತ. ಇವಾಗ ಕಾಲೇಜ್ ಸ್ಟಾರ್ಟ್ ಆಗಿ ಜೂನ್ ಮಂತಲ್ಲಿ ಕಾಲೇಜ್ ಸ್ಟಾರ್ಟ್ ಆದ್ದು, ಜೂನ್ ಮಂತ್ ಮುಗೀತು, ಜುಲೈ ಮುಗಿಯೋಕ್ಕಾಯ್ತು, ಇನ್ನು ಆಗಸ್ಟ್ ಮಂತ್ ಬರೋಕ್ಕಾಯಿತು, ಇನ್ನೂ ಕೂಡ ಹಾಸ್ಟೆಲ್ ಸಿಕ್ಕಿಲ್ಲ. ಅಂದರೆ ಬಡ ಕುಟುಂಬದಿಂದ ಬರೋ ಮಕ್ಕಳು ಏನು ಮಾಡ್ತಾರೆ, ಬಸ್ ಚಾರ್ಜ್ ಕೊಡೋಕ್ಕೆ ಕಷ್ಟ ಆಗುತ್ತಲ್ವ, ಅವರು ಇಲ್ಲಿನ ತನಕ ಬರ್ತಾನೆ ಇದ್ದಾರೆ, ಬೇರೆ ದಾರಿ ಇಲ್ಲದೆ ಹಾಸ್ಟೆಲ್ ಇನ್ನೂ ಸಿಕ್ಕಿಲ್ಲ ಅಂತೇಳಿ ಬರ್ತಾ ಇದ್ದಾರೆ. ಇನ್ನೂ ಹಾಸ್ಟೆಲ್ ಸಿಕ್ಕಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ, ಅವ್ರ ಹತ್ರ ಏನು ಮನವಿ? ಅಂದರೆ ಇವಾಗ ಹಾಸ್ಟೆಲ್ ಅಲ್ಲಿ ನಿಯರಲ್ಲೇ ಇರುವವರಿಗೆ ಬೇಗ ಸಿಗ್ತಿದೆ, ಮತ್ತು ಮಾರ್ಕ್ ಡಿಪೆಂಡ್ ಮಾಡಿ ಹಾಸ್ಟೆಲ್ ಕೊಡ್ತಾ ಇದ್ದಾರೆ. ಆ ಥರ ಏನು ಮಾಡದೆ ತುಂಬ ಕಷ್ಟಪಡೋ ದೂರದಿಂದ ಬರೋ ಮಕ್ಕಳಿಗೆ ಕಷ್ಟ ಆಗ್ತದೆ ಅಂತ ಅವರನ್ನು ಇಟ್ಕೊಂಡು ಹಾಸ್ಟೆಲ್ ಬೇಗ ಸಿಕ್ಕಲಿ ಅಂತ ಹೇಳ್ತಾರೆ. ಅಂದರೆ ಶಾಲಾ ಕಾಲೇಜು ಸ್ಥಾಪನೆ ಏನು ಆರಂಭಕ್ಕೂ ಮುಂಚೆನೇ ಹಾಸ್ಟೆಲ್ ಎಲ್ಲ ಸ್ಟಾರ್ಟ್ ಆಗಬೇಕು.
ಇವಾಗ ನಾವು ಅಪ್ಲಿಕೇಶನ್ ಎಲ್ಲ ನೋಡಿ ಕಾಲೇಜ್ ಸ್ಟಾರ್ಟ್ ಆಗಬೇಕಿದ್ರೆ ಅಪ್ಲಿಕೇಶನ್ ಎಲ್ಲ ಹಾಕಿದ್ದೇವೆ. ಇವಾಗ 2-2.5 ತಿಂಗಳಾಗಿ ಕೂಡ ಹಾಸ್ಟೆಲ್ ಸಿಕ್ಕಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ತುಂಬ ಸಮಸ್ಯೆ ಇದೆ. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ತುಂಬ ದೂರದಿಂದ ಬರೋರು ಬಸ್ನಲ್ಲಿ ಪ್ರಯಾಣ ಮಾಡಬೇಕಿದ್ರೆ ಮನೆಯಲ್ಲಿ ಕೂಡ ಇನ್ನೂ ಮಕ್ಕಳು ಬರಲಿಲ್ಲ ಅನ್ನೋ ಹೆತ್ತವರಿಗೆ ಇನ್ನು ಸಮಸ್ಯೆ ತುಂಬ ಇದೆ, ಹೆತ್ತವರಿಗೆ ಹೆಣ್ಣು ಮಕ್ಕಳಿಗೆ ಕೂಡ. ಅದರಿಂದ ಬೇಗ ಹಾಸ್ಟೆಲ್ ಸಿಕ್ಕಲಿ ಅಂತ. ಎಸ್, ನೀವು ನೋಡ್ತಾ ಇದ್ರಿ ಯಾವ ರೀತಿಯಲ್ಲಿ ಯುವ ಸಮುದಾಯ ಇವತ್ತಿನ ಸರ್ಕಾರದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇತ್ತು ಅಂತೇಳಿ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದೆ. ವಿರಾಮದ ಬಳಿಕ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳು ಮಾತನಾಡಿದರೆ ಅದನ್ನು ತೋರಿಸ್ತಾ ಜನಧ್ವನಿಯನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಾಳೆ ರಾತ್ರಿ 8 ಗಂಟೆ ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ. ಈಗ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಎಲ್ಲ ಮಾತಾಡ್ತಾರೆ, ಆದರೆ ನಾವು ಎಲ್ಲ ನಗರದಲ್ಲಿ ನೋಡುವಾಗ ಫ್ಲೆಕ್ಸ್ ಆಗಿರ್ಬೋದು, ಬ್ಯಾನರ್ಗಳಾಗಿರ್ಬೋದು, ಅವುಗಳನ್ನೆಲ್ಲ ಹಾಗೆ ಬಿಟ್ಟಿರ್ತಾರೆ. ರಾಜಕಾರಣಿಗಳೇ ಅವರ ಒಂದು ಬ್ಯಾನರ್ಗಳನ್ನ ಬಿಟ್ಟಿರ್ತಾರೆ. ಅದರ ಕುರಿತಾಗಿ ಏನು ಹೇಳಿ? ನನ್ನ ಅಭಿಪ್ರಾಯ ಏನಂದರೆ, ನಮ್ಮ ಸರ್ಕಾರ ಜನಪ್ರೇಮಿಗಳು ಮಾತ್ರ ಆಗದೆ ಪರಿಸರ ಸ್ನೇಹಿ ಸರ್ಕಾರ ಕೂಡ ಆಗಬೇಕದು. ಯಾಕಂದರೆ ಈಗ ನೋಡ್ಬೋದು, ಅವರೇ ಹೇಳಿ ಅವರದ್ದೇ ಪ್ರಚಾರಕ್ಕಾಗಿ ತುಂಬ ಬ್ಯಾನರ್ಸ್ ಇದನ್ನು ಕಟ್ತಾರೆ. ಅದು ಏನಾಗ್ತದೆ ಅಂತ ಹೇಳಿದರೆ, ಪ್ರಾಣಿ ಪಕ್ಷಿ ಅದನ್ನು ತಿಂದು ಅದಕ್ಕೆ ಕೆಲವು ರೋಗ ಬರೋದು, ಕೆಲವು ಪ್ರಾಣಿ ಪಕ್ಷಿ ಸತ್ತು ಹೋಗೋದು, ಇಂಥ ಪರಿಸ್ಥಿತಿ ಎಲ್ಲ ಉಂಟಾಗ್ತದೆ. ಅಲ್ಲದೆ ಪರಿಸರಕ್ಕೆ ಕೂಡ ತುಂಬ ಹಾನಿ, ನಮ್ಮ ಪರಿಸರ ಹದಗೆಟ್ಟು ಹೋಗ್ತಾ ಉಂಟು ಅಂತ ಪ್ಲಾಸ್ಟಿಕ್ ಬಳಕೆಯಿಂದಾಗಿ. ಅಂಥದಕ್ಕೆ ನಿಷೇಧ ಹೇರಬೇಕು. ಸಂಪೂರ್ಣವಾಗಿ ನಿಷೇಧ ಹೇರಲಿಕ್ಕಾಗದಿದ್ದರೂ ಸ್ವಲ್ಪ ಆದರೂ ಕಡಿವಾಣ ಹಾಕುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು. ಮತ್ತೇನೆಂದರೆ, ಪೇಪರ್ ಮತ್ತು ಬಟ್ಟೆ ಚೀಲ ಇಂಥದ್ರ ಉಪಯೋಗ ಮಾಡುವ ಹಾಗೆ ಸರ್ಕಾರ ಯಾವುದಾದ್ರೂ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ಅಭಿಪ್ರಾಯ. ಈಗ ಹೊಸ ಸರ್ಕಾರ ಬಂದಿದೆ, ಹೊಸ ಸರ್ಕಾರದಿಂದ ಶೈಕ್ಷಣಿಕವಾಗಿ ಏನು ಬದಲಾವಣೆಗಳಾಗಬೇಕು, ಏನನ್ನು ಬಯಸ್ತೀರಿ? ಒಂದು ಬಸ್ ಇದ್ದು ದರ ಕಡಿಮೆ ಆಗಬೇಕು ಅಂತ ಹೇಳಿದ್ದಾರೆ. 1,000ದಿಂದ 1,000 ತನಕ ದರ ಇದೆ, ಅದೊಂದು ದರ ಕಡಿಮೆ ಆಗಬೇಕು. ಮತ್ತು ಬಸ್ ಪಾಸಿಂದ ತುಂಬ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಉಂಟು. ಟಿಕೆಟ್ ಕೊಟ್ಟವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಮತ್ತು ಬಸ್ ಪಾಸ್ ಮಾತ್ರ ತೋರಿಸಿದವರನ್ನು ತುಂಬ ಒಂಥರ ನೋಡ್ಕೊಳ್ತಾರೆ. ಅದನ್ನು ಹೇಳಲಿಕ್ಕೂ ಆಗೋದಿಲ್ಲ. ಅಷ್ಟು ಸೀಟ್ ಕೊಡೋದಲ್ಲ, ನಿಂತ್ಕೊಳ್ಳಿಕ್ಕೂ ಅಷ್ಟು ಬೈಗುಳ ಕೊಡ್ತಾರೆ ಇವರು ಕಂಡಕ್ಟರ್ನವರು. ಅದು ಮತ್ತೆ ಸ್ಟಾಪಲ್ಲಿ ನಿಲ್ಲಿಸೋದಿಲ್ಲ, ಹತ್ತಿರುವಾಗಲೇ ಹೋಗುದೆ, ಸೀದಾ ಬಿದ್ದರೂ ಮಕ್ಕಳು ತಲೆ ಕೆಡಿಸುವುದಿಲ್ಲ, ಸೀದಾ ಹೋಗುದೆ. ಯಾಕೆಂದರೆ ಬಸ್ ಇದು ಫ್ರೀ ಇರಬೇಕು, ಮತ್ತು ಟಿಕೆಟ್ ಕೊಡುವವರು ಬಸ್ಸಾಗೆ ಹತ್ತಬೇಕು ಅದು. ಮತ್ತು ಇನ್ನೊಂದು ಹಾಸ್ಟೆಲ್ ವ್ಯವಸ್ಥೆದ್ದು ಒಂದು ದೂರದಿಂದ ಮಕ್ಕಳಿಗೆ ಬರುವವರಿಗೆ ಹಾಸ್ಟೆಲ್ ವ್ಯವಸ್ಥೆ ಸರಿಯಾದ ಪ್ರಮಾಣದಲ್ಲಿ ಸಿಗಬೇಕು, ಮತ್ತು ಸರಿಯಾದ ಟೈಮಲ್ಲಿ ಸಿಗಬೇಕು. ಬಸ್ ಪಾಸ್ ಕೂಡ ಹಾಗೆ, ಜೂನಲ್ಲಿ ನಾವು ಬೇಗ ಅಪ್ಲಿಕೇಶನ್ ಹಾಕಿದರೂ 1-2-3 ವಾರ ಇದು ಕಾಯಬೇಕು. ಮತ್ತು ಜೂನಲ್ಲಿ ನಮಗೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ, ಆಗ ಬಸ್ ಪಾಸ್ ಸಿಗೋದಿಲ್ಲ. ಜುಲೈ ಟೈಮಲ್ಲಿ ಸಿಗ್ತದೆ. 1 ಮಂತ್ ನಾವು ಬಸ್ ಚಾರ್ಜ್ ಕೊಟ್ಟೆ ಹೋಗಬೇಕು ಅದು. ಮತ್ತು ಈಗ ಅದು ಸರ್ಕಾರಿ ಶಾಲೆಗಳೆಲ್ಲ ಇಂಗ್ಲೀಷ್ ಮೀಡಿಯಮ್ ಆಗ್ತಿದೆ. ಇದು ಯಾವ ರೀತಿ ಇದೆ ಅಂದರೆ, ಮಕ್ಕಳೇ ತಾಯಿಗೆ ಅವಮಾನ ಮಾಡುವ ಹಾಗೆ. ಕನ್ನಡವನ್ನು ನಾವು ಎಷ್ಟು ಕಲಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಎಲ್ಲ ಮಕ್ಕಳ ಬಾಯಲ್ಲಿ ಇಂಗ್ಲೀಷ್ ಬಿಟ್ಟರೆ ಬರೋದಿಲ್ಲ. ಇಂಗ್ಲೀಷ್ ಕಲಿಬೇಕು, ಹೌದು. ಯಾಕೆಂದರೆ ಈಗ ಇಂಗ್ಲೀಷ್ ತುಂಬ ಕಡೆ ಜಾಬಲ್ಲಿ ನೋಡ್ಬೋದು, ಎಲ್ಲಿ ಕೂಡ ಇಂಗ್ಲೀಷ್ ಬೇಕು. ಇಂಗ್ಲೀಷ್ ಒಂದು ಭಾಷೆ ಆಗಿರಬೇಕು ಹೊರತು ಎಲ್ಲದಕ್ಕೂ ಇಂಗ್ಲೀಷ್ ಬೇಕು ಅಂದರೆ ಆಗೋದಿಲ್ಲ. ಕನ್ನಡ ಕೂಡ ನಮ್ಮ ಭಾಷೆ, ಕನ್ನಡವನ್ನು ಕೂಡ ಇದು ಮಾಡಬೇಕು. ಮತ್ತು ಸರ್ಕಾರಿ ಶಾಲೆಗೆ ಹೆಚ್ಚು ಪ್ರೋತ್ಸಾಹ ನೀಡಬೇಕು. ಸರ್ಕಾರಿ ಶಾಲೆಯಲ್ಲಿರುವಂಥ ವ್ಯವಸ್ಥೆಗಳನ್ನು ಸರಿಯಾಗಿ ಸೌಲಭ್ಯಗಳನ್ನು ನೀಡುವ ಕೆಲಸ ರಾಜಕಾರಣಿಗಳು ಮಾಡಬೇಕು. ಈಗಿನ BJP ಸರ್ಕಾರ ಇದಕ್ಕೆಲ್ಲ ಅಭಿವೃದ್ಧಿಯನ್ನು ನೀಡಬೇಕು ಅಂತ ಈ ಮೂಲಕ. ರಾಜಕಾರಣ ಮತ್ತು ಕೋಮುವಾದ ಇದರ ಕುರಿತಾಗಿ ಏನು ಹೇಳ್ತೀರಿ? ಈ ಹಿಂದೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹಲವಾರು ಕೋಮುಗಲಭೆಗಳನ್ನು ನೋಡಿದ್ದೇವೆ. ಇನ್ನಾದರೂ ಕೋಮುಗಲಭೆ ಕಡಿಮೆ ಆಗಬೇಕು. ಸರ್ಕಾರ ಮತ್ತು ನ್ಯಾಯ ಒದಗಿಸಿಕೊಡಬೇಕು. ಗೋಹತ್ಯೆ ಮತ್ತು ಗುಂಪು ತಳಿತ, ಚೂರಿ ವೃತ್ತಗಳು, ಈ ರೀತಿಗಳು ಸಮಸ್ಯೆಗಳು ದಕ್ಷಿಣ ಕನ್ನಡದಲ್ಲಿ ತುಂಬ ಇದೆ. ಇನ್ನಾದರೂ ಸರ್ಕಾರ ಇದನ್ನು ತಡೆಗಟ್ಟಬೇಕು ಅಂತ ಕೇಳ್ತೇನೆ. ಈಗ ಧರ್ಮದಲ್ಲಿ ರಾಜಕಾರಣ ಅಥವಾ ರಾಜಕಾರಣದಲ್ಲಿ ಧರ್ಮ, ಅದರ ಬಗ್ಗೆ? ರಾಜಕಾರಣದಲ್ಲಿ ಧರ್ಮ ಅಂತ ಹೇಳುವುದಾದರೆ, ಇನ್ನು ಮುಂದೆ ನಮ್ಮ ರಾಜಕೀಯ ವ್ಯವಸ್ಥೆ ಯಾವುದೇ ಧರ್ಮಕ್ಕೆ ಸಪೋರ್ಟ್ ಮಾಡೋದಾಗೆ ಇರಬೇಕು, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತ ನನ್ನ ಆಸೆ. ಅದೇ ರಾಜಕಾರಣ ಮತ್ತು ಕೋಮುವಾದ ಈಗೇನಾಗಿದೆ ಅಂದರೆ ಒಂದಕ್ಕೊಂದು ಬೆರ್ತು ಬಿಟ್ಟಿದೆ. ಎಲ್ಲಿ ಕೋಮುವಾದ ಬರ್ತಾ
ಅದರ ಹಿಂದೆ ರಾಜಕೀಯದ ಕೈವಾಡ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವತ್ತು ಕಡಲತಡಿ ಕರಾವಳಿಯ ಸೌಂದರ್ಯಕ್ಕೆ ಹೆಸರಾಗುವ ಬದಲು ಕೋಮುಗಲಭೆ ಇಂತಹ ಕೃತ್ಯಗಳಿಗೆ ಹೆಸರಾಗ್ತಾ ಇದೆ. ಇದು ನಮಗೆ ನಿಜವಾಗ್ಲೂ ಬೇಸರದ ಸಂಗತಿ. ಯಾರ್ದೋ ತಂದೆ ತಾಯಿಯ ಮಕ್ಕಳು ಯಾರಿಗೋಸ್ಕರನೂ ಸಾಯ್ತಾ ಇದ್ದಾರೆ, ಆದರೆ ದುಡ್ಡು ಮಾಡೋರು ದುಡ್ಡು ಮಾಡ್ತಾ ಮೇಲೇರ್ತಾ ಇದ್ದಾರೆ. ಹಾಗಾಗಿ ಬಡವರು ಇದಕ್ಕೆ ಬಲಿಯಾಗ್ತಿದ್ದಾರೆ. ಯಾರೂ ತಪ್ಪೇ ಮಾಡಿಲ್ಲ, ಅವರು ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಕೋಮು ಗಲಭೆ ಇಂಥ ಕೃತ್ಯಗಳು ನಮ್ಮ ನಾಡಿನಲ್ಲಿ, ಅದು ಕರಾವಳಿಯಲ್ಲಿ ಇನ್ನಾದರೂ ಕಡಿಮೆಯಾಗಲಿ. ಪಕ್ಷದ ಪರವಾಗಿ ಸರ್ಕಾರ ಯಾವುದೇ ಒಂದು ಧರ್ಮದ ಪರವಾಗಿ ಕೆಲಸ ಮಾಡೋ ಬದಲು ಎಲ್ಲರ ಬಗ್ಗೆ ಯೋಚಿಸಲಿ, ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಕೆಲಸ ಮಾಡಲಿ ಅಂತ ಬಯಸ್ತೇವೆ. ಈಗ ದಕ್ಷಿಣ ಕನ್ನಡದಲ್ಲಿ ಡ್ರಗ್ಸ್ ಜಾಲ ತುಂಬಾ ಹರಡಿಬಿಟ್ಟಿದೆ. ಅದರ ಬಗ್ಗೆ ಯಾವ ರೀತಿ ಸರ್ಕಾರ ಆಗಿರ್ಬೋದು ಅಥವಾ ಒಂದು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು? ಅದು ನೋಡಿ ಸರ್, ಎಷ್ಟೇ ಜನ ಬ್ಯಾನ್ ಆಗ್ತಿದ್ದಾರೆ, ಏನು ವರ್ಕೌಟ್ ಆಗ್ತಿಲ್ಲ. ಡೈಲಿ ಈಗ ನ್ಯೂಸ್ ಚಾನೆಲ್ಸ್ ಎಲ್ಲ ನೋಡುವಾಗ ಡೈಲಿ ಒಂದಷ್ಟಾದರೂ ನ್ಯೂಸ್ ಇದ್ದೇ ಇರ್ತದೆ ಅದರ ಬಗ್ಗೆ. ಸೊ ಅದು ಎಲ್ಲಿಂದ ಮೇನ್ ಸೋರ್ಸ್ ಬರ್ತಾ ಉಂಟು ಅದನ್ನು ಬ್ಲಾಕ್ ಮಾಡೋದು ಆ್ಯಕ್ಚುಲಿ ಈಸ್ ಇಂಪಾರ್ಟೆಂಟ್. ಸೊ ಒಂದು ಮೇಲಿಂದನೇ ಬ್ಲಾಕ್ ಆದರೆ ಕೆಳಗೆ ಸಪ್ಲೈ ಆಗೋದು ನಿಲ್ತದೆ. ಸೊ ಅದು ಹಾಗೆ ನನ್ನ ಪ್ರಕಾರ ಮೇನ್ ಯಾರಿದ್ದಾರೆ ಅವರನ್ನು ಹಿಡಿಯೋದು ಬೆಸ್ಟ್. ಮೇಡಮ್ ನಮಸ್ತೆ. ಈಗ ಸರ್ಕಾರ ಮೈತ್ರಿ ಸರ್ಕಾರ ಬಿದ್ದಿದೆ, ಹೊಸ ಸರ್ಕಾರ ಬಂದಿದೆ. ಇದೇ ರೀತಿ ಹಲವಾರು ಒಂದು ಏನು ಪ್ರಸ್ತುತವಾಗಿ ಅಂತಲ್ಲ, ತುಂಬ ಹಿಂದಿನಿಂದ ರಾಜಕಾರಣವನ್ನು ನೋಡ್ಕೊಂಡು ಬಂದಿದ್ದೀರಿ. ಅದರ ಬಗ್ಗೆ ಮತ್ತು ಈಗ ಹೊಸ ಸರ್ಕಾರ ಯಾವ ರೀತಿಯಾದಂಥ ಒಂದಿಷ್ಟು ಜನಪ್ರಿಯ ಯೋಜನೆಗಳನ್ನ ಜಾರಿಗೆ ತರಬೇಕು, ಹೊಸ ಸರ್ಕಾರದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಅಫ್ಕೋರ್ಸ್ ಕರ್ನಾಟಕದಲ್ಲಿ ಇದೇನು ಹೊಸದೇನಲ್ಲ, ಈ ಥರ ಮೈತ್ರಿ ಪ್ರಾಬ್ಲಮ್ ಆಗ್ತಿರೋದು ಇದೇನು ಹೊಸದಲ್ಲ. ಈ ಹಿಂದಿನ ಕಾಲದಲ್ಲೂ ಕೂಡ ಬೊಮ್ಮಾಯಿ ಸರ್ಕಾರದಲ್ಲೂ ಕೂಡ ಜನತಾ ಸರ್ಕಾರ ಇದ್ದಾಗಲೂ ಕೂಡ ಇದೇ ಸಮಸ್ಯೆ ಹುಟ್ಕೊಂಡಿತ್ತು. ಸೊ ಈಗೇನು ಇದೇ ರೀತಿಯ ಮತ್ತೊಮ್ಮೆ ಇದೇ ರೀತಿಯ ಸರ್ಕಾರ ಅಸ್ಥಿರವಾಗಿರ್ತಕ್ಕಂಥದ್ದು ನೋಡ್ತೇವೆ. ಹೊಸ ಸರ್ಕಾರ BJP ಬಂದಿದೆ, ಹೌದು. ಕೇಂದ್ರ ಸರ್ಕಾರದಲ್ಲೂ ಕೂಡ BJP ಇರ್ಬೋದು, ಆದರೆ ಕರ್ನಾಟಕದಲ್ಲೂ BJP ಇವತ್ತು ಬಂದಿದೆ. 4th ಟೈಮ್ ಯಡಿಯೂರಪ್ಪ ಮುಖ್ಯಮಂತ್ರಿಯ ಪ್ರಮಾಣ ವಚನ ತೊಗೊಂಡಿದ್ದಾರೆ. ಅಫ್ಕೋರ್ಸ್ ಅವ್ರಿಗೂ ಕೂಡ ಸಾಕಷ್ಟು ಸವಾಲುಗಳು ಇರತಕ್ಕಂಥದ್ದು. ನೆಕ್ಸ್ಟ್ ಚುನಾವಣೆನ ಎದುರಿಸಬೇಕು. ಅಲ್ಲಿ ಎಲ್ಲ ಯಾರು ಪಕ್ಷದವರು ಅಧಿಕಾರಕ್ಕೆ ಬರ್ತಾರೆ, ಯಾರು MLAಗಳಾಗ್ತಾರೆ ಅನ್ನೋದು ದೊಡ್ಡ ಕ್ವೆಶ್ಚನ್ ಇದೆ. ಮೈತ್ರಿ ಸರ್ಕಾರದವರು ಅವ್ರನ್ನ ಸುಮ್ಮನೆ ಬಿಡ್ತಾರೆ ಅಂತಲೂ ಏನೂ ಅಲ್ಲ. ಜನಪ್ರಿಯ ಯೋಜನೆಗಳು ಏನು ಹಾಕ್ಕೊಳ್ತಾರೆ ಅನ್ನೋದು ಈಗಲೇ ಹೇಳೋ ಸ್ಥಿತಿನಲ್ಲಿ ಇಲ್ಲ. ಏಕೆಂದರೆ ಫಸ್ಟು ಕರ್ನಾಟಕ ಅಲ್ಲಿ ಗೌರ್ಮೆಂಟ್ ಸ್ಟೇಬಲ್ ಆಗಬೇಕು. ಗೌರ್ಮೆಂಟ್ ಸ್ಟೇಬಲ್ ಆದಮೇಲೆ ಹೊಸದಾಗಿ ಯೋಜನೆಗಳು ಏನು ಮಾಡ್ತಾರೆ, ಏನು ಬೇಕು ಅನ್ನೋದನ್ನು ಆಮೇಲೆ ತೀರ್ಮಾನ ತೆಗೆದುಕೊಳ್ಳೋದಕ್ಕಾಗತ್ತೆ. ಪ್ರಸ್ತುತ ಈಗ ಏನಂದರೆ ಅವ್ರು ಬುಡವೆ ಅಳ್ಳಾಡ್ತಾ ಇರೋದ್ರಿಂದ ಅವ್ರು ಫಸ್ಟ್ ಅದನ್ನು ಅವರು ಮಾಡ್ಕೊಳ್ಳೋದು ಫಸ್ಟ್ ಬೇಸಿಕ್ ಥಿಂಗ್, ಅದು ಅವಶ್ಯಕತೆ ಇದೆ ಅಲ್ಲಿ. ಫಸ್ಟ್ ಪಕ್ಷಾಂತರದ ಬಗ್ಗೆ ಏನು? ಪಕ್ಷಾಂತರ ಅಂತಕ್ಕಂಥದ್ದು ಅಫ್ಕೋರ್ಸ್ ಇದು ಇಟ್ಸ್ ಅಫೆನ್ಸ್ ಅಂತಲೇ ಹೇಳಬೇಕಾಗತ್ತೆ. ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅವರು ಒಂದು ಪಕ್ಷಕ್ಕೆ ಇದು ಮಾಡಿಕೊಂಡು ಪಕ್ಷದಲ್ಲಿ ನಿಂತ್ಕೊಂಡು ಕಾಂಟೆಸ್ಟ್ ಮಾಡಿ ಎಲೆಕ್ಷನ್ ಗೆದ್ಕೊಂಡು ಬಂದಿರ್ತಾರೆ. ಮತ್ತೊಂದು ರೀತಿಗೆ ಸಪೋರ್ಟ್ ಮಾಡೋದಿದ್ರೆ ಬಿಫೋರ್ ಎಲೆಕ್ಷನ್ನೇ ಸಪೋರ್ಟ್ ಮಾಡ್ಬೋದಾಗಿತ್ತು. ದೇ ಹ್ಯಾವ್ ದಟ್ ಆಪ್ಷನ್. BJP ಅವರು ಅದಕ್ಕಿಂತ ಮುಂಚೆನೂ ಕೂಡ ಆಫರ್ ಮಾಡಿದ್ರು, ಬರ್ಬೋದಾಗಿತ್ತು, ಅವಕಾಶ ಇತ್ತು. ಪಕ್ಷಾಂತರ ಈ ನಡುವೆ ಸರ್ಕಾರ ರಚನೆ ಆದಮೇಲೆ ಮತ್ತೆ ಪಕ್ಷಾಂತರ ಮಾಡಿಕೊಂಡು ಅಲ್ಲಿ ಸಪೋರ್ಟ್ ಮಾಡ್ತೀವಿ ಅನ್ನೋದು ಇಟ್ಸ್ ಅಫೆನ್ಸ್, ಆ್ಯಕ್ಚುಲಿ ಅಫೆನ್ಸ್ ಅದು. ಈಗ ಸಭ್ಯತೆಯನ್ನು ಮೀರ್ತಾ ಇದ್ದಾರೆ ಬೈಗುಳಗಳಾಗಿರ್ಬೋದು ರಾಜಕಾರಣಿಗಳು. ಅವರು ಯಾವ ರೀತಿ ಒಂದು ಯುವ ಜನತೆಗೆ ರೋಲ್ ಮಾಡಲಾಗಿದೆ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸಭ್ಯತೆ ಮೀರೋದು ಸದನದಲ್ಲಿ ಖಂಡಿತವಾಗ್ಲೂ ತಪ್ಪು. ಎಲ್ಲರೂ ಕೂಡ ಇಡೀ ಎಂಟೈರ್ ಕರ್ನಾಟಕ ಅಷ್ಟೇ ಅಲ್ಲ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದೆ. ಎಂಟೈರ್ ವರ್ಲ್ಡ್ ಇವತ್ತು ನಮ್ಮ ಕರ್ನಾಟಕ ನೋಡ್ತಾ ಇದೆ, ಕರ್ನಾಟಕ ಹಾಲರ್ಸನ್ನ ನೋಡ್ತಾ ಇದೆ. ಸೊ ಯಾವ್ದೇ ಆಗಿರ್ಬೋದು, ಯಾರೇ ಜನಪ್ರತಿನಿಧಿ ಅಂತ ಹೇಳ್ಬಿಟ್ಟು ಅಂದಾಗ ಅವರಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಭಾಷೆ ಬಹಳ ಮುಖ್ಯ. ಯಾಕೆಂದರೆ ನಮ್ಮ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ, ಆಯಾ ಭಾಗದ ರೆಪ್ರೆಸೆಂಟನ್ನು ಮಾಡ್ತಾ ಇರ್ತಾರೆ ಅವರು. ಹಾಗಾಗಿ ಅಲ್ಲಿ ಭಾಷೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಏನೇ ಮಾಡಬೇಕಾದ್ರೂ ಕನ್ಸ್ಟ್ರಕ್ಟಿವ್ ಕ್ರಿಟಿಕ್ ಇರಬೇಕೇ ಹೊರತು, ರಚನಾತ್ಮಕ ಟೀಕೆ ಇರಬೇಕೇ ಹೊರತು ಅಸಭ್ಯವಾಗಿ ಅಥವಾ ಅಸಂವಿಧಾನಿಕವಾಗಿ ಭಾಷೆನ ಬಳಸ್ತಕ್ಕಂಥದ್ದು ಖಂಡಿತವಾಗ್ಲೂ ತಪ್ಪಾಗತ್ತೆ. ಆ ಮೂಲಕ ನಾವು ಸೊಸೈಟಿಗಾಗಿರ್ಬೋದು, ಯೂತ್ಸ್ಗಳಿಗಾಗಿರ್ಬೋದು ರೋಲ್ ಮಾಡೋಕ್ಕಾಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸರ್ ನಮಸ್ತೆ. ಈಗ ರಾಜಕಾರಣದಲ್ಲಿ ಏನಂದರೆ ರಾಜೀನಾಮೆಗಳು ಹೆಚ್ಚಾಗಿದೆ. ಈಗ ಬರ್ತಾರೆ, ಒಂದು ಪಕ್ಷದಿಂದ ಗೆಲ್ತಾರೆ, ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಏನಂದರೆ ಒಂದು ರಾಜೀನಾಮೆ ಕೊಡೋದ್ರಿಂದ ಒಂದು ಸರ್ಕಾರವನ್ನೇ ಇವರು ಅಲುಗಾಡಿಸಿ ಒಂದು ಬುಡಮೇಲನ್ನು ಮಾಡ್ತಾರೆ. ಈ ರಾಜೀನಾಮೆ ಅದರ ಕುರಿತಾಗಿ ನಿಮ್ಮ ಅಭಿಪ್ರಾಯ? ನಾನು ಇದು ಪಕ್ಷಾಂತರವನ್ನು ಏನು ಸಪೋರ್ಟ್ ಮಾಡ್ತೇನೆ ಅಂತಲ್ಲ, ಆದರೆ ಒಂದು ಪಕ್ಷ ಅಥವಾ ಮೈತ್ರಿ ಸರ್ಕಾರ ಅಧಿಕಾರದಲ್ಲಿ ಇರಬೇಕು ಅಂತಲೇ ಹೆಣಗಾಡೋದಕ್ಕಿಂತ ಒಂದು ಸ್ಥಿರ ಸರ್ಕಾರ ಬಂದರೆ ಒಳ್ಳೆಯದು. ಈಗ ಯಡಿಯೂರಪ್ಪನವರಿಗೆ ಹಿಂದಿನ ಅವಧಿಯಲ್ಲಿ ಒಳ್ಳೆಯ ಹೆಸರಿದೆ. ಕರಾವಳಿ ಭಾಗ ಹಿಡಿದು ಬೇರೆ ರಾಜ್ಯದ ಬೇರೆಡೆ ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದು ಭಾವನೆ ಇದೆ. ಹಾಗಾಗಿ ಯಡಿಯೂರಪ್ಪನವರು ಮುಂದೆ ಮಾಡಬೇಕಾದ ಕೆಲಸ ತುಂಬ ಇದೆ. ಪಕ್ಷಾಂತರ ಈ ಪರ್ವವನ್ನು ಬಿಟ್ಟು ರೆಸಾರ್ಟ್ ರಾಜಕಾರಣವನ್ನು ಬಿಟ್ಟು ಈಗ ಸರ್ಕಾರ ಹೊಸದಾಗಿ ಬಂದಿದೆ, ಬಹುಮತ ಗಳಿಸಿದೆ. ಈಗ ಸರ್ಕಾರ ಹಲವಾರು ವಿಷಯಗಳನ್ನು, ಫಾರ್ ಎಕ್ಸಾಂಪಲ್ ಈಗ ರಸ್ತೆಗಳು ಎಲ್ಲ ಕಿತ್ತೋಗಿದ್ದಾವೆ, ಮಳೆಗಾಲ ಸ್ಟಾರ್ಟ್ ಆಗಿದೆ, ಅದನ್ನು ನೋಡುವವರಿಲ್ಲ. ಪೊಲೀಸರು ಮತ್ತು ಬೇರೆ ಬೇರೆ ವರ್ಗದವರು, ಮೀನುಗಾರರು ಇರ್ಬೋದು, ಅವರ ಪರಿಸ್ಥಿತಿ ಈಗ ಕೇಳುವವರಿಲ್ಲ ಅಂತಾಗಿದೆ. ಜೊತೆಗೆ ವಿದ್ಯಾರ್ಥಿಗಳು, ಹಾಸ್ಟೆಲ್ ಸಮಸ್ಯೆ ಇರ್ಬೋದು,
ಅಥವಾ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಸೈಕಲ್ ಅಥವಾ ಇವರು ಯೂನಿಫಾರ್ಮ್ ಸಿಗ್ತಾ ಇಲ್ಲ, ಮತ್ತು ಪುಸ್ತಕಗಳು ಸಿಗ್ತಾ ಇಲ್ಲ, ಈ ಥರ ಎಲ್ಲ ಸಮಸ್ಯೆಗಳಿದೆ. ಹಾಗಾಗಿ ಲೋಕೋಪಯೋಗಿ ಹಿಂದಿನ ಸರ್ಕಾರದಲ್ಲಿ ಏನೆಲ್ಲ ಗಂಡಾಂತರವನ್ನು ಮಾಡಿದೆ ಅದನ್ನು ಬಿಟ್ಟು ಈಗಿನ ಹೊಸ ಸರ್ಕಾರದಲ್ಲಿ ಲೋಕೋಪಯೋಗಿ ಇಲಾಖೆ ಸ್ವಲ್ಪ ರಚನಾತ್ಮಕ ಕೆಲಸಗಳನ್ನು ಮಾಡಬೇಕು, ರಸ್ತೆಗಳನ್ನು ಸುಧಾರಿಸಬೇಕು. ಮಕ್ಕಳಿಗೆ ಶಿಕ್ಷಣ ಸಚಿವ ಅಂತಲೇ ಇರಲಿಲ್ಲ, ಕೊನೆಯದಾಗಿ ನೇಮಕ ಮಾಡಿದರು. ಹಾಗಾಗಿ ಈಗ ಒಬ್ಬ ಸಮರ್ಥ ಶಿಕ್ಷಣ ಸಚಿವರನ್ನು ನೇಮಿಸಿ ಮಕ್ಕಳಿಗೆ ಆಗಬೇಕಾದ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಮತ್ತು ಶಿಕ್ಷಕರ ನೇಮಕಾತಿಯಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಭ್ರಷ್ಟಾಚಾರವನ್ನು ಆಗಿದೆ ಅಂತಾದರೆ ಅದರ ಬಗ್ಗೆ ತನಿಖೆಯನ್ನು ಒಳಪಡಿಸಿ, ಜೊತೆಗೆ ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ತರಬೇಕು. ಹಾಗಾಗಿ ಶಿಕ್ಷಕರು ಗೊಂದಲದಲ್ಲಿ ಬೀಳಬಾರ್ದು, ಈ ಮೂಲಕ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರಬಾರ್ದು ಅನ್ನೋದು ನನ್ನ ಅನಿಸಿಕೆ. ಈಗ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಕುರಿತಾಗಿ ಯಾವ ರೀತಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇವರು ಮಕ್ಕಳು ಬೇರೆ ಕೇರಳ ರಾಜ್ಯದಿಂದ ಕೂಡ ಈ ಗಡಿಭಾಗದಿಂದ ಬರ್ತಾ ಇದ್ದಾರೆ ಶಾಲೆಗಳಿಗೆ, ಕಾಲೇಜುಗಳಿಗೆ. ಈ ಮಕ್ಕಳು ನೈಋತ್ಯ ರೈಲುಗಳನ್ನು ಡಿಪೆಂಡ್ ಆಗಿದ್ದಾರೆ. ತುಂಬ ಹಳೆಯ ಬೇಡಿಕೆ ಇದೆ, ಏನಂತ ಮಂಗಳೂರನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರಿಸಬೇಕು ಅಂತ ಹೇಳಿ. ನಳಿನ್ ಕುಮಾರ್ ಅವರು ಸಂಸದರು ಮತ್ತು ಎಲ್ಲರೂ ಪ್ರಯತ್ನ ಪಟ್ಟಿದ್ದರೂ ಕೂಡ ಈಗ ಸುಸಮಯ. ಯಾಕೆಂತ ಹೇಳಿದರೆ ರಾಜ್ಯದಲ್ಲಿ ಕೂಡ BJP ಬಂದಿದೆ, ಸೆಂಟ್ರಲಲ್ಲಿ ಕೂಡ BJP ಅಧಿಕಾರದಲ್ಲಿದೆ. ಹಾಗಾಗಿ ಆಲ್ರೆಡಿ ಈಗ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಅದು ಸಫಲವಾದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ಅದರ ಪ್ರಯೋಜನ ಆಗ್ತದೆ. ಮತ್ತೊಂದು ಹೇಳಿದರೆ ಅಡಿಕೆ ಬೆಳೆಗಾರರು, ಮೀನುಗಾರರು ಮತ್ತು ಕರಾವಳಿಯಲ್ಲಿ ಈ ಭತ್ತದ ಕೃಷಿ ಮಾಡುವವರು ಇರ್ಬೋದು, ಇವರಿಗೆಲ್ಲರೂ ಕೂಡ ಹೊಸ ಸ್ಥಿರ ಸರ್ಕಾರವನ್ನು ಕಾಯ್ತಾ ಇದ್ದಾರೆ. ಯಾಕೆಂದರೆ ಕೃಷಿಗೆ ಅಡಿಕೆಗೆ ಹೊಸ ರೋಗ ಬಂದಿದೆ. ಹಾಗಾಗಿ ಅಡಿಕೆ ಬೆಲೆ ಇರ್ಬೋದು, ಅದರಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಮತ್ತು ಕೃಷಿಯನ್ನು ಮಾಡುವವರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಜೊತೆಗೆ ನಗರ ಪ್ರದೇಶಗಳಲ್ಲಿರುವ ಸಮಸ್ಯೆಗಳು, ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದ ಹಾಗೆ ಏನು ಅಂತ ಹೇಳಿದರೆ ವಾತಾವರಣದ ಕಡೆಗೆ ಮತ್ತು ಮಾಲಿನ್ಯದ ಕಡೆಗೆ ನಾವು ಗಮನ ಹರಿಸಬೇಕಾಗ್ತದೆ. ಯಾಕೆಂದರೆ ಈಗಿನ ತರಹ ವಾತಾವರಣ ಮುಂದುವರೆದರೆ, ಮಾಲಿನ್ಯ ಮುಂದುವರೆದರೆ, ಪ್ಲಾಸ್ಟಿಕ್ ಬಳಕೆ ಮುಂದುವರೆದರೆ ಯಾವ ಸರ್ಕಾರ ಇದ್ದರೂ ಸಮೇತ ಏನು ಯೋಜನೆಗಳು ಬಂದರೂ ಸಮೇತ ಮನುಷ್ಯ 50 ವರ್ಷದ ನಂತರ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಾತಾವರಣವನ್ನು ಕಡೆಗೆ ಗಮನ ನೀಡಬೇಕು, ಗಿಡಗಳನ್ನು ನೆಡುವ ಕಡೆ, ಪರಿಸರವನ್ನು ಉಳಿಸುವ ಕಡೆ ಮುಖ್ಯವಾದ ಕೆಲಸ ಆಗಬೇಕಾಗಿದೆ. ಸರ್ಕಾರಗಳು ಇಷ್ಟರವರೆಗೆ ಮಾಡಲಿಲ್ಲ. ಇಂಥ ರಚನಾತ್ಮಕ ಕೆಲಸವನ್ನು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮಾಡಬೇಕು ಅನ್ನೋದು ನನ್ನ ಬೇಡಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಹೊಸ ಸರ್ಕಾರದ ಮೇಲೆ ಇರ್ತಕ್ಕಂಥ ಭರವಸೆಗಳು. ಇನ್ನಾದರೂ ಕೂಡ ಈ ರೆಸಾರ್ಟ್ ರಾಜಕಾರಣ ಆಗಿರಬಹುದು, ಪಕ್ಷಾಂತರ ಆಗಿರಬಹುದು, ಭ್ರಷ್ಟಾಚಾರ ಆಗಿರಬಹುದು, ಇವುಗಳನ್ನೆಲ್ಲ ಬಿಟ್ಟು ಸ್ಥಿರ ಸರ್ಕಾರ ಯಾವ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈಗೊಳ್ಳಬೇಕು, ಇನ್ನಾದರೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈಗೊಳ್ಳಿ ಅನ್ನೋದು ಇಲ್ಲಿ ವಿಶ್ವವಿದ್ಯಾನಿಲಯ ಕಾಲೇಜಿನ ವಿದ್ಯಾರ್ಥಿಗಳ ಮತ್ತು ಅಧ್ಯಾಪಕರ ಮಾತಾಗಿದೆ. ನಮ್ಮ ಆಶಯ ಕೂಡ ಅದೇ, ಯಾವುದೇ ಸರ್ಕಾರ ಬರಲಿ ಬಿಡಲಿ, ಅಭಿವೃದ್ಧಿಗೆ ಮಾತ್ರ ಗಮನ ಕೊಡಲಿ.